ಸೊ ನೋಟ್ ಡೌನ್ ಮಾಡ್ಕೊಂಡಿದ್ದೀರಲ್ಲ. ಸೊ ಎರಡು ಈಕ್ವೇಶನ್ ಯಾವ್ಯಾವ ಬಂದಿರುತ್ತೆ. ಸೊ 3x plus 6y is equal to 3900, x plus 3y is equal to 1300. ಸೊ ಇದಕ್ಕೆ ಸೊಲ್ಯೂಷನ್ ಅನ್ನ ನಾವು ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ನಾವು ವ್ಯಾಲ್ಯೂಸ್ ಅನ್ನ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಸೊ ಫಸ್ಟ್ ನೀವು ಎರಡು ತರ ನೀವು ಇಲ್ಲೇ ಡೈರೆಕ್ಟ್ ಆಗಿ ಎಕ್ಸ್ ವ್ಯಾಲ್ಯೂ ಅಥವಾ ವೈ ವ್ಯಾಲ್ಯೂ ಹಾಕೊಂಡು ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು. ಎಕ್ಸ್ ವ್ಯಾಲ್ಯೂ ಹಾಕೊಂಡ್ರೆ ವೈ ವ್ಯಾಲ್ಯೂ ಬರುತ್ತೆ, ವೈ ವ್ಯಾಲ್ಯೂ ಹಾಕೊಂಡ್ರೆ ಎಕ್ಸ್ ವ್ಯಾಲ್ಯೂ ಬರುತ್ತೆ ಅಷ್ಟೇ. ಯಾವುದಕ್ಕಾದ್ರೂ ನೀವು ಹಾಕೋಬಹುದು ವ್ಯಾಲ್ಯೂಸ್ ಅನ್ನ. ಸೊ ಇದನ್ನ ಒಂದು ತಿಳ್ಕೊಳ್ಳಿ ಕರೆಕ್ಟ್ ಆಗಿ. ಸೊ ಇವಾಗ ನಾವು ಇದನ್ನ ಈಕ್ವೇಶನ್ ಅನ್ನು ಕೂಡ ಇಲ್ಲೇನೆ ಮಾಡಿಫೈ ಕೂಡ ಮಾಡ್ಕೋಬಹುದು, ಅಥವಾ ಡೈರೆಕ್ಟ್ ಆಗಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ನಾನು ಏನ್ ಹಾಕ್ತಾ ಇದ್ದೀನಿ ಅಂದ್ರೆ 100 ಆಗ್ತಾ ಇದ್ದೀನಿ. ಪುಟ್ x is equal to 100. ಸೊ 3 into 100 plus 6y is equal to 3900. ಸೊ 3 into 100 ಏನಾಯ್ತು 300 ಆಯ್ತು, plus 6y is equal to 3900. So 6y is equal to 3900 and transferring this 300 to right hand side. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ. So minus 300. So 6y is equal to 3900 minus 300 ಏನಾಯ್ತು 3600. So y ವ್ಯಾಲ್ಯೂ ನಾವು x ವ್ಯಾಲ್ಯೂ 100 ಹಾಕಿದಾಗ y ವ್ಯಾಲ್ಯೂ ಏನು ಅಂತ ನಾವು ಕಂಡುಹಿಡಿಯಬೇಕು. So here 3600. So when it the 6 I transferring this to right hand side, when it goes to right hand side it goes to denominator. So numerator ಇರೋದು ಆ ಕಡೆ ಹೋದಾಗ ಡಿನಾಮಿನೇಟರ್ ಆಗುತ್ತೆ. 6 1s are 6 6 are 36 20. So y is equal to 600. So again, so ಇದೇ ಈಕ್ವೇಶನ್ ಗೆ ನಾನು ಫೈಂಡ್ ಔಟ್ ಮಾಡ್ತಾ ಇರೋದು. ಸೊ ಈಗ ಇನ್ನೊಂದು ಎಕ್ಸ್ ವ್ಯಾಲ್ಯೂ ನಾವು ಮತ್ತೆ ಏನ್ ಹಾಕೊಳ್ಳೋಣ, ಅಟ್ಲೀಸ್ಟ್ 2 ಸೊಲ್ಯೂಷನ್ಸ್ ನಾವು ಫೈಂಡ್ ಔಟ್ ಮಾಡೋಣ. 2 ಸೊಲ್ಯೂಷನ್ಸ್ ಸಾಕು ನಾವು ಗ್ರಾಫ್ ಹಾಕೋದಕ್ಕೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 300. ಸೊ ಎಕ್ಸ್ ಇಸ್ ಈಕ್ವಲ್ ಟು 300 ಇನ್ ದ ಪ್ಲೇಸ್ ಆಫ್ 3x ಇದೆಯಲ್ವಾ, 3x ಪ್ಲೇಸ್ ಅಲ್ಲಿ ನಾನು 300 ಹಾಕೋತಾ ಇದ್ದೀನಿ ಅಷ್ಟೇ. ಸೊ ಪ್ಲಸ್ 6y is equal to 3900. ಸೊ 3 into 300 900 plus 6y is equal to 3900. So 6y is equal to 3900 minus 900. ಇದನ್ನ ನಾನು ಆ ಕಡೆ ಕಳಿಸಿದೆ ಮೈನಸ್ ಆಯ್ತು. ಓಕೆ, ಸೊ y is equal to ಏನಾಯ್ತು 6y is equal to ಏನಾಯ್ತು 3900 minus 900. ಸೊ 3000 ಆಯ್ತು. ಸೊ y is equal to 3000 divided by 6. 3 2s are 3 1s are 0 0 0 2 1s are again cancel ಆಗುತ್ತೆ. ಇದು 2 5s are 10 0. So y is equal to 500. ಓಕೆ, ಇಲ್ಲಿ when x is equal to 100 ನಮಗೆ ಇಲ್ಲಿ y ವ್ಯಾಲ್ಯೂ ಏನು ಬಂತು 600 ಬಂತು. ಸೊ when x is equal to 300 y ವ್ಯಾಲ್ಯೂ 500 ಬರ್ತಾ ಇದೆ. ಸೊ ಇಲ್ಲಿ ನಾವೊಂದು ಟೇಬಲ್ ಅನ್ನ ಇಲ್ಲಿ ಬಂದ್ಬಿಡೋಣ. ಸೊ ಒಂದು ಟೇಬಲ್ ಅಲ್ಲಿ ಹಾಕೋಬೇಕು ನಾವು ಕಂಡುಹಿಡಿದಿರುವಂತಹ ಸೊಲ್ಯೂಷನ್ ಅನ್ನ. x 100 ಇದ್ದಾಗ y ವ್ಯಾಲ್ಯೂ ಏನಾಯ್ತು 600 ಬಂತು 600. ಸೊ when x value 300 we got y value 500. ಸೊ ಇವಾಗ ನಾವು ಈಗ ಫಸ್ಟ್ ಸೊಲ್ಯೂಷನ್ ಗೆ ನಾವು ಹೇಗೆ ಫಸ್ಟ್ ಈಕ್ವೇಶನ್ ಗೆ ಹೇಗೆ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡೋದು ಕಲಿತಿದ್ದೀವಿ. ಸೊ ಇವಾಗ ನೀವು ಸೆಕೆಂಡ್ ಈಕ್ವೇಶನ್ ಗೆ ನಾವು ಫೈಂಡ್ ಔಟ್ ಮಾಡೋಣ. ಸೆಕೆಂಡ್ ಈಕ್ವೇಶನ್ ಯಾವ್ದಿದೆ, x plus 3y is equal to 1300. ಸೊ ಇದಕ್ಕೂ ಕೂಡ ನೀವು ವ್ಯಾಲ್ಯೂಸ್ ಅನ್ನ ಫಸ್ಟ್ ನಾನು 100 ಹಾಕೊಂತೀನಿ. ಸೊ x value is equal to 100. ಸೊ ಏನಾಗುತ್ತೆ x ಪ್ಲೇಸ್ ಅಲ್ಲಿ ನೀವು 100 ಹಾಕೊಳ್ಳಿ ಪ್ಲಸ್ 3y is equal to 1300. ಸೊ 3y ಇಲ್ಲೇ ಇಟ್ಕೊಳ್ಳೋಣ, ಈ 100 ಅನ್ನ ಆ ಕಡೆ ಕಳಿಸೋಣ. ಸೊ 1300 minus 100. ಸೊ 3y is equal to 1300 minus 100 1200. y is equal to transferring 3 to right hand side, it goes to denominator. So y is equal to 3 1s are 3 4s are 12. So 400s are 1200. So y value ನಮಗೆ ಏನು ಬಂದಿಲ್ಲಿ. So x value when we put x value 100 we get y value 400. So next ಅದೇ ತರ put, so x is equal to ಯಾವ್ದು ಹಾಕೊಳ್ಳೋಣ 400 ಹಾಕೊಳ್ಳೋಣ. ಓಕೆ, ಸೊ in the place of x ಈ ಪ್ಲೇಸ್ ಅಲ್ಲಿ ನಾನು 400 ಬರೀತಾ ಇದ್ದೀನಿ ಪ್ಲಸ್
3y is equal to 1300. So 3y is equal to 1300 ಮೈನಸ್ ಇದು ಆ ಕಡೆ ಹೋದಾಗ ಮೈನಸ್ 400 ಆಗುತ್ತೆ. ಸೊ 3y is equal to 1300 minus 400 900. So y is equal to 900. When I transfer this to right hand side, it goes to denominator. 3 ones are, so we'll cancel these numbers. 3 ones are, 3 3s are 9, 3 zeros are 0. Okay, y is equal to 300. So when we put x is equal to 100, we got y is equal to 400. When we put x is equal to 400, y is equal to 300. ಸೊ ಯಾವುದನ್ನಾದ್ರೂ ನಾವು ಯಾವ ನಂಬರ್ಸ್ ಅನ್ನಾದ್ರೂ ಹಾಕೋಬಹುದು, ಬಟ್ ಇಲ್ಲಿ ಡಿವೈಡ್ ಆಗೋ ತರ ನೀವು ನೋಡ್ಕೋಬೇಕು. ಸೊ ಯಾವ್ದೋ ನಂಬರ್ ಹಾಕಿದ್ರೆ ಮತ್ತೆ ಅಲ್ಲಿ ಡೆಸಿಮಲ್ ಪಾಯಿಂಟ್ ಬರ್ತಾ ಹೋಗುತ್ತೆ, ಅದಕ್ಕೋಸ್ಕರ ನಾನು 100 300 ತಗೊಂಡಿದ್ದೀನಿ. ಸೊ ಅರ್ಥ ಆಯ್ತಾ? ಇವಾಗ ನಾವು ಇದನ್ನ ಒಂದು ಇನ್ನೊಂದು ಇಲ್ಲಿ ಟೇಬಲ್ ಅಲ್ಲಿ ಹಾಕೊಂಡ್ಬಿಡೋಣ. ಓಕೆ, ಸೊ ಇನ್ನೊಂದು ಟೇಬಲ್ ಎರಡನೇ ಈಕ್ವೇಶನ್ ಇದು ಇಲ್ಲಿ ಬರೀತಾ ಇದ್ದೀನಿ. ಸೊ when x is equal to 100, so y ವ್ಯಾಲ್ಯೂ ಏನು ಬಂದಿದೆ 400. when x is equal to 400 ಆದಾಗ ನಮಗೆ y ವ್ಯಾಲ್ಯೂ 300 ಬಂದಿದೆ. ಸೊ ಇದಿಷ್ಟು ನೀವು ಒಂದು ಟೇಬಲ್ ಅಲ್ಲಿ ಸೊ ಹಾಕೊಳ್ಬೇಕು. ಸೊ put it in the tables, 2 tables. Now we'll plot these points on the graph. Okay, so graph ಅಲ್ಲಿ, so let's plot these solutions on the graph. So before ನಾವು ಗ್ರಾಫ್ ಹಾಕುವಾಗ ಯಾವಾಗಲೂ ಸ್ಕೇಲ್ ಅನ್ನ ಬರೀಬೇಕು. ಇದು ಕಾರ್ಟೇಶಿಯನ್ ಪ್ಲೇನ್ ಅಥವಾ ಕೋಆರ್ಡಿನೇಟ್ ಪ್ಲೇನ್ ಅಂತ ಏನ್ ಹೇಳ್ತಾರೆ, x o x dash y o y dash. ಸೊ ಕೆಳಗಡೆ ಹೋಗ್ತಾ ನೆಗೆಟಿವ್, ಅಪ್ವರ್ಡ್ಸ್ ಪಾಸಿಟಿವ್ ಇರುತ್ತೆ, ರೈಟ್ ಸೈಡ್ ಕೂಡ ಪಾಸಿಟಿವ್ ಇರುತ್ತೆ. ಸೊ ಇಲ್ಲಿ ಲೆಫ್ಟ್ ಸೈಡ್ ನೆಗೆಟಿವ್ ಇರುತ್ತೆ. ಸೊ ಇಲ್ಲಿ ನಾನು 100 200 300 ತಗೊಂಡಿರೋದ್ರಿಂದ ಸ್ಕೇಲು ಇಲ್ಲೂ ಕೂಡ y ಆಕ್ಸಿಸ್ ಅಲ್ಲೂ 100 ತಗೊಂಡಿರೋದ್ರಿಂದ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 100 ಯೂನಿಟ್. ಸೊ 100 ಯೂನಿಟ್ 1 ಸೆಂಟಿಮೀಟರ್ ನಾವು 100 ಯೂನಿಟ್ ಆಗಿ ತಗೊಂಡಿದ್ದೀವಿ. ಸೊ ಎಷ್ಟಾದ್ರೂ ತಗೋಬಹುದು, 10 20 ನಾವು ನೋಡ್ಕೋಬೇಕು ಯಾವ ತರ ಸೊಲ್ಯೂಷನ್ಸ್ ಇರುತ್ತೆ ಆ ತರ ನಾವು ಇಲ್ಲಿ ಪಾಯಿಂಟ್ಸ್ ಅನ್ನ ಪ್ಲಾಟ್ ಮಾಡ್ಬೇಕಾಗತ್ತೆ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ಸ್ ಅನ್ನ ಪ್ಲಾಟ್ ಮಾಡೋಣ. ನಾನು ಇಲ್ಲಿ 1300 ವರೆಗೂ ಬರ್ಕೊಂಡಿದ್ದೀನಿ. ಈ ಕಡೆ y ಆಕ್ಸಿಸ್ ಅಲ್ಲಿ 600 ವರೆಗೂ, ಈ ಕಡೆ ನೆಗೆಟಿವ್ ನಮಗೆ ಬಂದಿಲ್ಲ. ಸೊ ಅದಕ್ಕೆ ನಾನು ಸ್ವಲ್ಪ ಅಷ್ಟೇ ತಗೊಂಡಿದ್ದೀನಿ, 100 -100 -200 ಅಷ್ಟೇ ತಗೊಂಡಿದ್ದೀನಿ. ಸೊ ಫಸ್ಟ್ ಈಕ್ವೇಶನ್ ಇದು 100 600 100 600 ಇಲ್ಲಿ ಬರುತ್ತೆ, 100 600. ನೆಕ್ಸ್ಟ್ 300 x ಆಕ್ಸಿಸ್ ಅಲ್ಲಿ 300, ಮೊದಲನೇ ಯಾವಾಗಲೂ x ಆಕ್ಸಿಸ್ 300, y ಆಕ್ಸಿಸ್ 500. ಓಕೆ, ನೆಕ್ಸ್ಟ್ ಇವೆರಡನ್ನು ನಾವು ಏನ್ ಮಾಡೋಣ, ಜಾಯಿನ್ ಮಾಡೋಣ. ಸೊ ಅಷ್ಟೇ ಅಲ್ಲ, ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೇಕು ನಾವು, ಎಕ್ಸ್ಟೆಂಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಎಕ್ಸ್ಟೆಂಡ್ ಮಾಡಾದ್ಮೇಲೆ ನೆಕ್ಸ್ಟ್ ಈಕ್ವೇಶನ್ ಅನ್ನ ನಾನು ನೆಕ್ಸ್ಟ್ ಸೊಲ್ಯೂಷನ್ಸ್ ಅನ್ನ ಪ್ಲಾಟ್ ಮಾಡ್ತಾ ಇದ್ದೀನಿ. 100 x ಆಕ್ಸಿಸ್ 100, y ಆಕ್ಸಿಸ್ 400 ಇಲ್ಲಿ ಬರುತ್ತೆ. ದೆನ್ x ಆಕ್ಸಿಸ್ 400, y ಆಕ್ಸಿಸ್ 300. ಓಕೆ, ಸೊ ಇಷ್ಟ ಅಲ್ಲ, ಇಲ್ಲಿ ನೀವು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಜಾಯಿನ್ ಮಾಡೋಣ, ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ ಸ್ಕೇಲ್ ತಗೊಂಡು. ಸೊ ಇಲ್ಲಿ ನಿಮಗೆ ಎರಡು ಲೈನು ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ಸೊ ಯಾವ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ, ಇಲ್ಲಿ 1300, ಎಕ್ಸ್ ಆಕ್ಸಿಸ್ 0. ಸೊ ಇವೆರಡು ಕೂಡ ಇಂಟರ್ಸೆಕ್ಟಿಂಗ್ ಲೈನ್ ಆಗಿ ಈ ಒಂದು ಗ್ರಾಫು ಬರ್ತಾ ಇದೆ. ಸೊ ಏನಾದ್ರು ಡೌಟ್ ಇದೆಯಾ? ಓಕೆ, ಸೊ ಥರ್ಡ್ ಪ್ರಾಬ್ಲಮ್ಮು ನಿಮಗೆ ನಾನು ನೋಟ್ಸ್ ಅನ್ನ ಕಳಿಸ್ತೀನಿ. ಸೊ ಇದೇ ತರಾನೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋದು. ಸೊ ಥರ್ಡ್ ಪ್ರಾಬ್ಲಮ್ ನಾನು ನೋಟ್ಸ್ ಕಳಿಸ್ತೀನಿ. ದೆನ್ 3.2 ನಲ್ಲಿ ಫಸ್ಟ್ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ತೀನಿ, ಸೆಕೆಂಡ್ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡಿ ನಾನು ನೋಟ್ಸ್ ಅನ್ನ ಕಳಿಸ್ತೀನಿ. ಓಕೆ,
ಸೊ ಫಸ್ಟ್ ಮೇನಲ್ಲಿ ಫಸ್ಟ್ ಪ್ರಾಬ್ಲಮ್ ನಾನು ಹೇಳ್ತಾ ಇರೋದು. ಆಲ್ರೆಡಿ ನಾನು ಸೆಕೆಂಡ್ ಮೇನು ಥರ್ಡ್ ಮೇನು ತೋರಿಸಿದ್ದೀನಿ, ಒಂದೊಂದು ಪ್ರಾಬ್ಲಮ್ ತೋರಿಸಿದ್ದೀನಿ. ತುಂಬಾ ಈಸಿ ಇದೆ. ಕನ್ಸಿಸ್ಟೆಂಟ್ ಪೇರ, ಇನ್ಕನ್ಸಿಸ್ಟೆಂಟ್ ಪೇರ, ಡಿಪೆಂಡೆಂಟ್ ಪೇರ ಅಂತ ಹೇಗೆ ಕಂಡುಹಿಡಿಯೋದು ಅಂತ ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ದೆನ್ ಮತ್ತೆ ಇನ್ನೊಂದೇನು ಅಂತಂದ್ರೆ, ಸೊ ಗ್ರಾಫ್ ಯಾವ ತರ ಬರುತ್ತೆ ಸೆಕೆಂಡ್ ಮೇನು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೆಕೆಂಡ್ ಮೇನ್ ಅಲ್ಲಿ. ಸೊ ಇಲ್ಲಿ ಇದು 3.1 ಅಲ್ಲಿ ಸೆಕೆಂಡ್ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ 3.1 ಅಲ್ಲಿ ಥರ್ಡ್ ಪ್ರಾಬ್ಲಮ್ ಅನ್ನ ನಿಮಗೆ ನೋಟ್ಸ್ ಅನ್ನ ನಿಮಗೆ ಕಳಿಸ್ತೀನಿ. ಸೊ ಅದರಲ್ಲಿ ನೋಡ್ಕೊಂಡು ಅದೇ ತರ ನೀವು ಸಾಲ್ವ್ ಮಾಡಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. 3.2 ಕೂಡ ಫಸ್ಟ್ ಕ್ವಶನ್ ಫಸ್ಟ್ ಮೇನ್ ಅಂದು ನಾನು ನಿಮಗೆ ಸೊಲ್ಯೂಷನ್ಸ್ ಅನ್ನ ನಿಮಗೆ ಕಳಿಸ್ತಾ ಇದ್ದೀನಿ. ಸೊ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಓಕೆ, ನನಗೆ ಕಾಲ್ ಮಾಡಿ ನೀವು ಕೇಳಬೇಕಾಗುತ್ತೆ. ಸುಮ್ಮನೆ ಇದ್ರೆ ಗೊತ್ತಾಗಲ್ಲ ನನಗೆ ನಿಮ್ಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ಹೇಳಿ ಏನೂ ಗೊತ್ತಾಗಲ್ಲ. ಸೊ ಆದ್ರಿಂದ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನೋ ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೆಯದು. ಓಕೆ ಸ್ಟೂಡೆಂಟ್ಸ್, ನಾನು 3.2 ನಲ್ಲಿ ಇರೋ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಫಸ್ಟ್ ಮೇನ್ ಅಲ್ಲಿ 2 ಕ್ವಶನ್ ಇದೆ. ಏನಿದೆ ಫಸ್ಟ್ ಮೇನ್ ಅಂತ ಮೊದಲು ನೋಡೋಣ. Form the pair of linear equations in the following problems and find their solutions graphically ಅಂತ ಇದೆ. ಸೊ ಇಲ್ಲಿ ಫಸ್ಟ್ ಮೇನ್ ಅಲ್ಲಿ 2 ಕ್ವಶನ್ಸ್ ಇದೆ. ಸೊ ಇದರಲ್ಲಿ ನಾವು ಫಸ್ಟ್ ಕ್ವಶನ್ ಅನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಒನ್ ಇದು ನಿಮ್ ಸೊಲ್ಯೂಷನ್ ಅನ್ನ ನಾನು ನಿಮಗೆ ಕಳಿಸ್ಕೊಡ್ತೀನಿ ವಾಟ್ಸ್ಆಪ್ ಅಲ್ಲಿ. ಓಕೆ, ಸೊ ಫಸ್ಟ್ ಒನ್ ಏನಿದೆ ನೋಡಿ, ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಇಕ್ವೇಶನ್ ಅನ್ನ ನೀವು ಇದು ಕ್ವಶನ್ ಅನ್ನ ನೋಡ್ಕೊಂಡು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಅನ್ನ ನೀವು ಫಾರ್ಮ್ ಮಾಡ್ಕೋಬೇಕು, ಇಕ್ವೇಶನ್ ಆಗಿ ಬರ್ಕೋಬೇಕು ಸ್ಟೇಟ್ಮೆಂಟ್ ನೋಡಿ. ಅಂಡ್ ಫೈಂಡ್ ದೇರ್ ಸೊಲ್ಯೂಷನ್ಸ್ ಗ್ರಾಫಿಕಲ್ ಅಂತಿದೆ. ಹಾಗೆ ಸೊಲ್ಯೂಷನ್ ಅನ್ನ ನಾವು ಗ್ರಾಫಿಕಲ್ ಆಗಿ ಫೈಂಡ್ ಔಟ್ ಮಾಡಬೇಕು ಅಂತ ಕೇಳಿರೋದಿಲ್ಲಿ. ಓಕೆ, ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ. 10 students of class 10 took part in the mathematics quiz. If the number of girls is 4 more than number of boys, find the number of boys and girls who took part in the quiz. So 10 students ಅಂತ ಹೇಳಿದ್ದಾರೆ. ಏನಿದೆ ಇಲ್ಲಿ 10 students. ಸೊ 10 ಸ್ಟೂಡೆಂಟ್ಸ್ ಯಾವ ಕ್ಲಾಸಿನವರು? ಸೊ 10th ಸ್ಟ್ಯಾಂಡರ್ಡ್ ಅವರು ಮ್ಯಾಥಮೆಟಿಕ್ಸ್ ಕ್ವಿಜ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ 10 ಸ್ಟೂಡೆಂಟ್ಸ್ ಅಂದ್ರೆ ಇಲ್ಲಿ ಬಾಯ್ಸ್ ಗರ್ಲ್ಸ್ ಇಬ್ರು ಇರ್ತಾರೆ ತಾನೆ, ಇಬ್ರು ಸೇರಿ ಇಲ್ಲಿ ಎಷ್ಟು ಸ್ಟೂಡೆಂಟ್ಸ್? ಟೋಟಲಿ 10 ಸ್ಟೂಡೆಂಟ್ಸ್ ಅಂತ ಹೇಳಿದ್ದಾರೆ. ಸೊ 10 ಸ್ಟೂಡೆಂಟ್ಸ್. ಸೊ ನಾವಿಲ್ಲಿ ನಂಬರ್ ಆಫ್ ಗರ್ಲ್ಸ್ ಅನ್ನ ಎಕ್ಸ್ ಅಂತ ಇಟ್ಕೊಳ್ಳೋಣ, ನಂಬರ್ ಆಫ್ ಬಾಯ್ಸ್ ಅನ್ನ ವೈ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇಬ್ರು ಸೇರಿ ನಾವಿಲ್ಲಿ 10 ಸ್ಟೂಡೆಂಟ್ಸ್ ಅಂತ. ಸೊ ಫಸ್ಟ್ ಸೊಲ್ಯೂಷನ್ ಏನಂತ ಬರ್ಕೊಳ್ಳೋಣ ಅಂದ್ರೆ, ಲೆಟ್ ದ number of girls be x, let the number of boys be y. ಸೊ ಇಲ್ಲಿ ನಂಬರ್ ಆಫ್ ಗರ್ಲ್ಸ್ ಅನ್ನ ಎಕ್ಸ್ ಅಂತ ಇಟ್ಕೊಂಡಿದ್ದೀನಿ. ಸೊ ನಂಬರ್ ಆಫ್ ಬಾಯ್ಸ್ ಅನ್ನ ವೈ ಅಂತ ತಗೊಂಡಿದ್ದೀನಿ. ಸೊ ಇಲ್ಲಿ ಇಬ್ರು ಸೇರಿ 10 ಸ್ಟೂಡೆಂಟ್ಸ್ ಅಂತ ಹೇಳಿರೋದ್ರಿಂದ ಇಲ್ಲಿ ಇಬ್ರು ಸೇರಿ 10. ಸೊ ಎಕ್ಸ್ ಪ್ಲಸ್ ವೈ, ಬಾಯ್ಸ್ ಗರ್ಲ್ಸ್ ಸೇರಿ ಎಷ್ಟಾಯ್ತು? 10. ಇದು ಒಂದು ಇಕ್ವೇಶನ್ ಆಯ್ತು. ಸೊ ಪೇರ್ ಅಲ್ವಾ ಹೇಳಿದ್ದು, ಇನ್ನೊಂದು ಇಕ್ವೇಶನ್ ಬರುತ್ತೆ. ಇನ್ನೊಂದು ಇಕ್ವೇಶನ್ ಏನಂತ ಏನ್ ತಗೊಂಡಿದ್ದಾರೆ? ಇಫ್ ದ ನಂಬರ್ ಆಫ್ ಗರ್ಲ್ಸ್ ಇಸ್ 4 ಮೋರ್ ದನ್ ದ ನಂಬರ್ ಆಫ್ ಬಾಯ್ಸ್. ಸೊ ನಂಬರ್ ಆಫ್ ಬಾಯ್ಸ್ ಗಿಂತ ನಂಬರ್ ಆಫ್ ಗರ್ಲ್ಸ್ 4 ಜಾಸ್ತಿ ಇರುತ್ತೆ. 4 ಜನ ಜಾಸ್ತಿ ಇರ್ತಾರೆ. ಸೊ 4 ಜನ ಜಾಸ್ತಿ ಇರ್ತಾರೆ ಅಂದ್ರೆ ನಂಬರ್ ಆಫ್ ಗರ್ಲ್ಸ್ ಇಂದ ನಂಬರ್ ಆಫ್ ಬಾಯ್ಸ್ ಅನ್ನ ನಾವು ಮೈನಸ್ ಮಾಡಿದ್ರೆ ಎಷ್ಟು ಜಾಸ್ತಿ ಬರಬೇಕು? 4 ಜಾಸ್ತಿ ಅಲ್ವಾ? ಸೊ ನಂಬರ್ ಆಫ್ ಗರ್ಲ್ಸ್, ಅದರಿಂದ ನಂಬರ್ ಆಫ್ ಬಾಯ್ಸ್ ಅನ್ನ ನಾನು ಮೈನಸ್ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಜಾಸ್ತಿ ಬರಬೇಕು? ಎಷ್ಟು ಜಾಸ್ತಿ ಇದ್ದಾರೆ ಗರ್ಲ್ಸ್? 4. ಸೊ ನಂಬರ್ ಆಫ್ ಗರ್ಲ್ಸ್ ಎಕ್ಸ್, ನಂಬರ್ ಆಫ್ ಬಾಯ್ಸ್ ಇವೆರಡನ್ನು ಮೈನಸ್ ಮಾಡಿದ್ರೆ ಗರ್ಲ್ಸ್, ಸೊ ನಂಬರ್ ಆಫ್ ಗರ್ಲ್ಸ್ ಇಂದ ನಂಬರ್ ಆಫ್ ಬಾಯ್ಸ್ ಅನ್ನ ಮೈನಸ್ ಮಾಡಿದ್ರೆ 4 ಬರ್ತಾರೆ. ಸೊ ದಿಸ್ ಈಸ್ ಇಕ್ವೇಶನ್ 2. ಸೊ 2 ಇಕ್ವೇಶನ್ ಅನ್ನ ನಾವೀಗ ಅಲ್ಲಿ ಕ್ವಶನ್ ಏನ್ ಕೇಳಿದ್ದಾರೆ? ಫಾರ್ಮ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಸೊ ಆ ಕ್ವಶನ್ ಅಲ್ಲಿ ಅರ್ಧ ನಾವು ಇಲ್ಲಿ ಸಾಲ್ವ್ ಮಾಡಿದೀವಿ. ಸೊ ನೆಕ್ಸ್ಟ್ ಗ್ರಾಫಿಕಲ್ ಆಗಿ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡೋದು. ಸೊ ಫಸ್ಟ್ ನಾವು ಈ ಇಕ್ವೇಶನ್ ಅನ್ನ, ಸೊ ಲೆಟ್ಸ್ ನೋಟ್ ಡೌನ್ ದೀಸ್ ಈಕ್ವೇಶನ್ಸ್. ಒಂದ್ ಸೈಡ್ ಅಲ್ಲಿ ಈಕ್ವೇಶನ್ ಅನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಆಮೇಲೆ ಸೊಲ್ಯೂಷನ್ ಅನ್ನು ಫೈಂಡ್ ಔಟ್ ಮಾಡಿ ಗ್ರಾಫಿಕಲ್ ಆಗಿ ನಾವು ಸೊಲ್ಯೂಷನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು.